ಪ್ರಕೃತಿ ಆರಾಧನೆದ ಕರ್ಮೆ ಒಂದು ದೈವ ದೇವರ ಮೂರ್ತಿಯ ಕೆತ್ತನೆ ಒಂದು ಪುರಾಣ ಇತಿಹಾಸ ಶಾಸ್ತ್ರ ಪರಂಪರೆಯ ಸಾರುಳ ಸಂಗತಿಯುಳ್ಳ ಸನಾತನ ಧರ್ಮದ ಹೆಮ್ಮೆ ಉಂಟು. ಆದಿತ್ಯಾದಿ ನವಗ್ರಹರು ಅಷ್ಟ ದಿಕ್ಪಾಲಕರು 39 ಕೋಟಿ ದೇವತೆಯ ಸಾನ್ನಿಧ್ಯ ತೋಜಾವನ ಬ್ರಹ್ಮಾಂಡದ ಪರಿಕಲ್ಪನೆ ಉಂಟು. ಒಂದು ನಮ್ಮ ಬ್ರಹ್ಮರಥ. ರಥ ಸೇವೆ ಮಾಡ್ತಾ ಕರ್ತುಳ್ಳ ಸೇಮಂತದ ಬ್ರಹ್ಮರಥದ ದುಂಬಗರುಡು ಉತ್ಸವ ನಡೆತೊಂದು ನಿಕ್ಕಲ ನೀಡುತ್ತ ಬಂದಾರೆ ಅಥವಾ ಮೊಬೈಲ್ ಬಗ್ಗೆ ಜಾಗ್ರತೆ ಬರ್ತಾನೆ ನಿಕ್ಕಿನ ಗಮನ ಭಕ್ತಾದಿಗಳ ಗಮನಕ್ಕೆ ಆಭರಣ ಅಥವಾ ಬೆಳೆ ಮಾಡುವ ವಸ್ತುಗಳ ಬಗ್ಗೆ ಕೂಡ ಸ್ವಲ್ಪ ಕೊಡಿ. ಜನಸಂದಣಿ ಇರುವುದರಿಂದ ತಮ್ಮ ಬೆಳೆ ಬಾಳುವ ವಸ್ತುಗಳಾದ ಚಿನ್ನಾಭರಣ, ಮೊಬೈಲ್ ಇನ್ನಿತರ ಅತ್ಯಂತ ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ತೇರು ವೈದ್ಯರ ಸಪ್ತಾಗಿ ರಂಜಿ ಊಟದಲಕಲಿ ಏರ್ಲ ರಥದ ಬಣ್ಣ ಮುಟ್ಟರ ಬಲ್ಲಿ ಸ್ವಯಂ ಸೇವಕರು ಅಂಚನೆ ಮಾರ್ಗದರ್ಶಕರು ಹೊರಪುಣಂಚಿನ ಈಗಲೇ ಪ್ರಕಟಣೆ ಪಡೋದು ನಿಕಟ ಅರಿಕೆ ಬಂದಲ್ವ.
तुमचे झालं पुढचं आपण ಸಾನ್ನಿಧ್ಯದ ಪಾವಿತ್ರ್ಯದ ಕಾಪುನ ದಿಚ್ಚಿಡು ನಿಕ್ಕಲು ಬಲ್ಲಪಡಿಸ ದೂರತ್ತೋಡು ಕ್ಷೇತ್ರ ನಿಯಮವನ್ನು ಪಾಲಿಸವನಪ್ಪ ನಮ್ಮ ಮಾತಿನ ಆದ್ಯ ಕರ್ತವ್ಯವನ್ನು ಖಂಡಿತವಾದ ಪಾಲಿಸವಣ್ಣಮ್ಮ ಕಡ್ಡಾಯವಾದ ಬುರ್ದು ವೇಷ್ಟಿಯ ದಂಡ ಒಂದು ಪಂಚತುತ್ತು ದುಪ್ಪಳು ಅಂಗಿ ಬನಿಯಾನು ಪಾಡುದುಪ್ಪರ ಬಲ್ಲಿ ಸೂತಕದಗಳು ರಥದ ಬಲ್ಲನ್ನು ಮುಟ್ಟ್ಯಾರ ಬಲ್ಲಿ ರಥ ಬೀದಿನ ನಿಕ್ಕಲು ಖಂಡಿತವಾದ ಅಂಚಿಂಚು ಪೋಪುನವರು ಈ ಪೊರ್ತದು ನಿಷೇಧ ಬಲ್ತದುಲ್ಲ ಅಮಲ ಪದಾರ್ಥ ಅತಂಡ ಅಮಲದ ವಸ್ತುಗಳನ್ನು ಇನ್ನೊಂದು ಅದರ ಬಾಯಿಡಿಂದ ನೀವೊಂದು ನಿಕ್ಕಲು ರಥದ ಬಲ್ಲ ಬತ್ತಿರ ಬಲ್ಲಿ ಕಾರದ ಮೊಟ್ಟು ಪಾಡ್ದು ಬರಬಲ್ಲಿ ರಥ ವೈಪುನಗ ಕ್ಷೇತ್ರದ ಮಾರ್ಗದರ್ಶಕರು ಕೊರ್ಪುಣಂಚಿನ ಪಾತ್ರಗಳು ಕೆಬಿಆರಕೆಯಲ್ಲೇ ಮನಸಾರೆ ಪಾಲಿಸನೆ ರಥನು ವಾ ಪೊರ್ತುಗಳ ಒರೋಣೆ ವೇಗ ವೈಪಡಿಸಿ ನಿಧಾನವಾಗಿ ಏತು ನಿಧಾನವಾದ ಅವಳ ಆತು ನಿಧಾನೋಡು ಹೋಯ್ತೊಂದು ಪೋಲೆ ರಥ ಎಳೆಯುವ ಹಗ್ಗದ ಹೊರಗೆ ನಿಂತು ರಥವನ್ನು ಎಳೆಯಬೇಕು. ಅದೇ ರೀತಿ ಲುಂಗಿಯನ್ನು ಧರಿಸಬೇಕು. ಪ್ಯಾಂಟ್ ಅಥವಾ ಶರ್ಟ್ ಧರಿಸಿದ ಯಾವುದೇ ವ್ಯಕ್ತಿಗಳಿಗೆ ಅಲ್ಲಿ ರಥ ಎಳೆಯುವ ಅವಕಾಶವಿರುವುದಿಲ್ಲ. ದಯವಿಟ್ಟು ನಾವು ನೀಡುವ ಸೂಚನೆಯನ್ನು ಗಮನಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಅತಿ ನಿಧಾನವಾಗಿ ರಥವನ್ನು ಎಳೆಯಬೇಕು.
ನಾವೆಲ್ಲರೂ ಕಾತರದಿಂದ ಕಾಯತಕ್ಕಂತಹ ಸಮಯ, ನಮ್ಮೆಲ್ಲರನ್ನ ಹರಿಸತಕ್ಕಂತಹ ಉದ್ಭವ ಶ್ರೀ ಗರುಡ ದೇವಿ ರಥರೂಢರಾಗಿ ಇದೀಗ ಆ ತಾಯಿಯ ಆಶೀರ್ವಾದವನ್ನ ಪಡೆಯುವಂತಹ ಸುಸಂದರ್ಭ. ನಮ್ಮ ಜೊತೆ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇವೆ. ಕ್ಷೇತ್ರದ ಭಗವದ್ ಭಕ್ತರು ನೀಡಿದಂತಹ ಆ ಕಾಣಿಕೆಯ ಸ್ವರೂಪದ ಬ್ರಹ್ಮರಥದ 2ನೇ ಉತ್ಸವದಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೇವೆ. ಎಲ್ಲರಿಗೂ ಹತ್ತುಕೊಳ್ಳುವಂತಹ ಅರವತ್ತು ಬರ್ತಾರೆ
ಕೌಂಟರ್ ಮಾಹಿತಿ ಕೊರದು ಪಡೆಯುವುದು ಬಾಲೆದ ಕಡಗ